ಇವನಿಗೇನಾಯ್ತು ಸುಮ್ಮನಿದ್ದಾನೆ? ಓಯ್ ಮಂಡೆ ಸಮ ಇಲ್ವಾ? ಎಂತ ಸಾವ, ಇವರೆಲ್ಲ ಹಣ ಹಣ ಅಂತ ಸಾಯ್ತಾರೆ. ಬರೀ ಓಣು ಹಣ ಇಲ್ಲದಿದ್ದರೆ ನಿನ್ನ ಬಾಳು ಇಡೀ ಗೋಳು. ಅವನು ಹಣ ಇಲ್ಲದಿದ್ದರೂ ನಗುತ್ತಾ ಗುರಿಯಿಂದ ಇದ್ದಾನೆ. ಆದರೆ ನೀನು ಹಣಕ್ಕೋಸ್ಕರ ನನ್ನನ್ನೇ ಮೂಲೆ ಗುಂಪು ಮಾಡಿ ನಿನ್ನ ಮುಖದಲ್ಲಿ ನನ್ನ ನಗುವನ್ನೇ ಕಳೆದುಕೊಂಡೆ ಅಲ್ಲ. ಆಟ ಆಡ್ಬೇಕು, ಮೊಬೈಲ್ ಕೊಡು. ಏ ಮುದುಕಿ, ಮಗು ಮೊಬೈಲ್ ಕೇಳ್ತಿದ್ದಾನೆ. ನಿನ್ನ ಹತ್ರ ಹಣ ಇದೆ ಇಲ್ಲಲ್ಲ? ತೆಪ್ಪ ಕೂತ್ಕೋ. ಅಯ್ಯೋ ನಿಮ್ಮ ಅವಸ್ಥೆ, ನೀವುಗಳು ಒಟ್ಟಿಗೆ ಇಟ್ಟು ಇಲ್ಲದಿದ್ದರೂ ಮೊಬೈಲ್ ನೆಟ್ಟು ಇದ್ರೆ ಸಾಕು ಅಂತ ಬದುಕುತ್ತಾನೆ. ಏಯ್, ನಿನ್ನಿಂದ ನಾವು ಬದುಕೋದಲ್ಲ, ನಮ್ಮಂತವರಿಂದ ನೀನು ಜೀವಂತವಾಗಿರುವುದು. ಏನ್ ನಿನ್ನ ಕಿರಿಕಿರಿ? ರೀ, ನನ್ಗೆ ನಿಮ್ಮ ಮಗನನ್ನು ಸಾಕೋದಕ್ಕಾಗಲ್ಲ. ನಾನು ಬಿಸಿರ್ತೀನಿ ಗೊತ್ತಲ್ವಾ ನಿಂಗೆ, ನೀನೇ ನೋಡ್ಕೊ. ನಾನ್ ಕೂಡ ಬಿಸಿ ಇರ್ತೀನಿ, ನಿನ್ಗೂ ಗೊತ್ತು ತಾನೆ. ಮಾಡ್ಕೊಂಡು ಸಾಯ್ತಾರೆ. ಏಯ್, ನನ್ನ ಮನೆ ವಿಷಯದಲ್ಲಿ ಮೂಗು ತೋರಿಸ್ಬೇಡ. ಅಯ್ಯೋ ಅಯ್ಯೋ, ಮೂಗು ತೋರಿಸಿ ಈಗ ಅನುಭವಿಸುತ್ತಿರುವವರು ಯಾರು? ನಂಗೆ ಮೊಬೈಲ್ ಬೇಕು. ಮಗು, ಹೊರಗಡೆ ಮಕ್ಕಳು ಆಟ ಇದ್ದಾರೆ, ನೀನು ಹೋಗಿ ಆಟ ಆಡು ಮಗು. ಹೊರಗೆ ಬೇಡ, ತಗೋ ಮೊಬೈಲ್. ಅಜ್ಜಿ, ನಂಗೆ ಮೊಬೈಲ್ ಸಿಕ್ತು. ಮಕ್ಕಳಿಗೆ ಈಗ ಆಟ, ಊಟ, ಪಾಠ ಎಲ್ಲವೂ ಮೊಬೈಲ್ ಇಂದಲೇ. ಎಂತ ಲೋಕವಯ್ಯ ಈ ಮನುಜ, ಎಂತ ಲೋಕವಯ್ಯ. ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ. ಅಜ್ಜಿ, ನೀವು ಸತ್ತರೆ ಧರ್ಮಕ್ಕೆ ಸಿಗುವ ಅಕ್ಕಿ ಕಡಿಮೆಯಾಗುವುದಲ್ಲವೋ? ಈಗೀಗ ಕೆಲವರು ಅಕ್ಕಿಯನ್ನೆಲ್ಲ ಮಾರಿ ಹಣ ಮಾಡುವವರಿದ್ದಾರಲ್ಲವೋ? ಜಾಸ್ತಿ ಆಗ್ತಿದೆ ನಿಂದು, ಜಾಗ್ರತೆ. ಏನು ಪ್ರತಿ ಬಗ್ಗೆ ಕಾಳಜಿ ಇಲ್ಲದವರಿಗೆ ಇದೆಲ್ಲ ಅರ್ಥ ಆಗಿಲ್ಲ ಬಿಡಿ. ಪ್ರಕೃತಿಯ ಹೊಡೆತಂದ್ರೆ ಹಿಂಗೇನೆ.